ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಕಗ್ಗಂಟಾಗಿದ್ದ ವಿಚಾರವೊಂದು ಇದೀಗ ಮತ್ತೆ ಚರ್ಚೆಗೆ ಬಂದಿದೆ. ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಪೊಲೀಸ್ ಕಮಿಷನರೇಟ್ ಆರಂಭವಾದ ಬಳಿಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯನ್ನ ಮಂಗಳೂರು ಬಳಿಕದ ಎರಡನೇ ದೊಡ್ಡ ನಗರವಾಗಿರುವ ಪುತ್ತೂರಿಗೆ ಸ್ಥಳಾಂತರಿಸುವ ಬಗ್ಗೆ ಈ ಹಿಂದೆಯೇ ಚರ್ಚೆ ನಡೆದಿತ್ತು. ಆದರೆ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಮಂಗಳೂರು ಬಿಟ್ಟು ಪುತ್ತೂರಿಗೆ ತೆರಳುವಂತಹ ಪ್ರಕ್ರಿಯೆ ಮಾತ್ರ ಮೀನಾಮೇಷವನ್ನು ಎಣಿಸ್ತಾ ಇತ್ತು. ಇದೀಗ ಪುತ್ತೂರು ಶಾಸಕರು ನಿರಂತರವಾಗಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರುವಂತಹ ಮೂಲಕ ಬಹುಕಾಲದ ನಿರೀಕ್ಷೆ ಈಡೇರುವಂತಹ ಹಂಬಲ ಮತ್ತೆ ಮೂಡಿದೆ. ಮಂಗಳೂರಿನಲ್ಲಿ ಪೊಲೀಸ್ ಕಮಿಷನರೇಟ್ ಆರಂಭವಾಗಿ ಹಲವು ವರ್ಷಗಳೇ ಕಳೆದರೂ ಅಂದು ಸರ್ಕಾರ ಮಾಡಿದ ವಾಗ್ದಾನ ಮಾತ್ರ ಇಂದಿಗೂ ಕೂಡ ನೆರವೇರಿಲ್ಲ. ಮಂಗಳೂರಿನಲ್ಲಿ ಪೊಲೀಸ್ ಕಮಿಷನರೇಟ್ ಆರಂಭಗೊಂಡಂತೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯನ್ನ ಪುತ್ತೂರನ್ನ ಕೇಂದ್ರವಾಗಿಸಿಕೊಂಡು ನಿರ್ವಹಿಸುವ ಯೋಜನೆಯನ್ನ ಹಾಕಿಕೊಳ್ಳಲಾಗಿತ್ತು. ಮಂಗಳೂರು, ಬಂಟ್ವಾಳ, ಮೂಡುಬಿದ್ರೆ, ಉಳ್ಳಾಲ ವಲಯಗಳನ್ನು ಸೇರಿಸಿ ಕರಾವಳಿ ಪ್ರದೇಶಗಳು ಹಾಗೂ ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಪ್ರದೇಶಗಳನ್ನು ಸೇರಿಸಿ ಮಲೆನಾಡು ಎಂದು ಗುರುತಿಸಲಾಗಿದೆ. ಕರಾವಳಿ ಭಾಗಗಳಿಗೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಗೂ ಮಲೆನಾಡು ಭಾಗಗಳಿಗೆ ಪೊಲೀಸ್ ವರಿಷ್ಠಾಧಿಕಾರಿ ವ್ಯಾಪ್ತಿಗೂ ತರಲು ಚಿಂತನೆ ನಡೆಸಲಾಗಿತ್ತು. ಆದರೆ ಮಂಗಳೂರು ಪೊಲೀಸ್ ಕಮಿಷನರೇಟ್ ಆರಂಭಗೊಂಡು 10 ವರ್ಷಗಳು ಸಮೀಪಿಸುತ್ತಿದ್ದು ಎಸ್ಪಿ ಕಚೇರಿ ಮಾತ್ರ ಮಂಗಳೂರನ್ನೇ ಕೇಂದ್ರವಾಗಿರಿಸಿಕೊಂಡು ಕಾರ್ಯಾಚರಿಸುತ್ತಿದೆ. ಇದರಿಂದಾಗಿ ಮಲೆನಾಡು ಭಾಗದ ಎಲ್ಲ ಸಮಸ್ಯೆಗಳಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗಾಗಿ ಮಂಗಳೂರಿಗೆ ಹೋಗಬೇಕಾದ ಸ್ಥಿತಿಯೂ ಇದೆ. ಇದೀಗ ಎಸ್ಪಿ ಕಚೇರಿಯನ್ನ ಪುತ್ತೂರಿಗೆ ವರ್ಗಾಯಿಸುವಂತೆ ಪುತ್ತೂರು ಶಾಸಕ ಸಂಜೀವ ಮಠಂದೂರು ಸರ್ಕಾರಕ್ಕೆ ಒತ್ತಡ ಹೇರಲಾರಂಭಿಸಿದ್ದಾರೆ. ಎಸ್ಪಿ ಕಚೇರಿ ಜೊತೆಗೆ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯು ಪುತ್ತೂರಿಗೆ ಲಭ್ಯವಾಗಲಿದ್ದು ಇದರಿಂದ ಈ ಭಾಗದ ಸಮಸ್ಯೆಗಳಿಗೆ ಶೀಘ್ರ ಸ್ಪಂದನೆ ದೊರೆಯಲಿದೆ. ಪೊಲೀಸ್ ಇಲಾಖೆಗೆ ಇವತ್ತು ಕಮಿಷನರೇಟಿಗೆ ಭೌಗೋಳಿಕವಾಗಿ ಕರಾವಳಿ ಭಾಗ, ಎಸ್ಪಿ ಅವರಿಗೆ ನಮ್ಮ ಮಲೆನಾಡು ಭಾಗದ ಈ ಒಂದು 5 ತಾಲೂಕುಗಳು ಬಹಳ ಸೂಕ್ತವಾಗಿದ್ದು, ಈ ಒಂದು ಭೌಗೋಳಿಕ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ಜೊತೆಯಲ್ಲಿ ಅಧಿಕಾರಿಗಳ ಮೇಲ್ವಿಚಾರಣೆ ಮತ್ತು ಅಧಿಕಾರಿಗಳ ಸಭೆ, ಸಾರ್ವಜನಿಕರ ಸಂಪರ್ಕ ದೃಷ್ಟಿಯಿಂದ ಪುತ್ತೂರನ್ನು ಕೇಂದ್ರವಾಗಿಟ್ಟುಕೊಂಡು ನಾವು ಎಸ್ಪಿ ಕಚೇರಿಯನ್ನು ಮಾಡಬೇಕು ಅಂತೇಳಿ ಸರ್ಕಾರದ ಗಮನಕ್ಕೆ ತಂದಾಗ ಸಂಬಂಧಪಟ್ಟಂಥ ಉಸ್ತುವಾರಿ ಸಚಿವರು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು ಮತ್ತು ನಮ್ಮ ಗೃಹ ಸಚಿವರು ಇದಕ್ಕೆ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಪುತ್ತೂರಿನಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಯಾವ ಕಾರಣಕ್ಕಾಗಿ ಅತಿ ಅಗತ್ಯವಿದೆ ಎನ್ನುವುದು ಇಲ್ಲಿ ಅತ್ಯಂತ ಮುಖ್ಯವಾದ ವಿಚಾರವಾಗುತ್ತದೆ. ಮಂಗಳೂರು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿ ಬಂಟ್ವಾಳದ ಪರಂಗಿಪೇಟೆಗೆ ಮುಕ್ತಾಯಗೊಂಡರೆ ಬಳಿಕ ಎಲ್ಲಾ ಪ್ರದೇಶಗಳು ಪೊಲೀಸ್ ವರಿಷ್ಠಾಧಿಕಾರಿಯ ವ್ಯಾಪ್ತಿಗೆ ಬರುತ್ತದೆ. ಒಂದು ಕಡೆಯಿಂದ ಚಿಕ್ಕಮಗಳೂರು ಗಡಿಯ ಚಾರ್ಮಡಿ ಘಾಟ್, ಇನ್ನೊಂದು ಕಡೆ ಕೊಡಗು ಗಡಿಯ ಸಂಪಾಜೆ ಘಾಟ್, ಈಶ್ವರಮಂಗಲ, ಜಾಲ್ಸೂರು, ಸುಳ್ಯಪದವು ಪ್ರದೇಶದ ಕೇರಳ ಗಡಿಗಳು ಎಸ್ಪಿ ಕಚೇರಿಯ ವ್ಯಾಪ್ತಿಗೆ ಬರುತ್ತದೆ. ಈ ಎಲ್ಲಾ ಪ್ರದೇಶಗಳನ್ನ ಅವಲೋಕನ ಮಾಡಲು ಪುತ್ತೂರೇ ಸೂಕ್ತ ಕೇಂದ್ರ ಸ್ಥಾನವಾಗಿರುವುದರಿಂದ ಈ ಕಚೇರಿಯನ್ನ ಪುತ್ತೂರಿಗೆ ಸ್ಥಳಾಂತರಿಸಲು ತೀರ್ಮಾನಿಸಲಾಗಿತ್ತು. ಆದರೆ ಈವರೆಗೂ ಈ ಪ್ರಕ್ರಿಯೆಗೆ ಚಾಲನೆ ದೊರೆತಿಲ್ಲ. ಇದೀಗ ಪುತ್ತೂರು ಶಾಸಕ ನಿರಂತರವಾಗಿ ಸರ್ಕಾರಕ್ಕೆ ಒತ್ತಡ ಹೇರುವ ಮೂಲಕ ಎಸ್ಪಿ ಕಚೇರಿಯನ್ನ ಪುತ್ತೂರಿಗೆ ತರಲು ಯಶಸ್ವಿಯಾಗಿದ್ದಾರೆ. ಈ ಸಂಬಂಧ ಗೃಹ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಚರ್ಚೆ ಕೂಡ ನಡೆಸಲಾಗಿದೆ. ಅಲ್ಲದೆ ಪುತ್ತೂರಿನಲ್ಲಿ ಈ ಕಚೇರಿಗೆ ಜಾಗವನ್ನ ಕಾಯ್ದಿರಿಸಲಾಗಿದ್ದು ಎಸ್ಪಿ ಕಚೇರಿ ಶೀಘ್ರವೇ ಪುತ್ತೂರಿಗೆ ಬರುವ ಎಲ್ಲಾ ಸಾಧ್ಯತೆಗಳು ಹೆಚ್ಚಾಗಿವೆ. ಅನೀಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.